ವಲಸೆ ಕಾರ್ಮಿಕರನ್ನು ಅಕ್ಲನ ಊರುಗು ಕಡಪುಡ್ನೆಟ್ಟು ಬೊವ್ವೆ ಗೊಂದಲ ಆತಿಜಿ ಜಿಲ್ಲಾಡಳಿತ ಪೊರ್ಲುದ ವ್ಯವಸ್ಥೆಡು ವಲಸೆ ಕಾರ್ಮಿಕರನ್ನು ಪಿರ ಕಡಪುಡ್ನ ವ್ಯವಸ್ಥೆಯನ್ನು ಮಲ್ತೊಂದುಂಡು ಇಂದಿಟ್ಟು ಪೊಕ್ಕಡೆ ಗೊಂದಲ ಮಲ್ಪನ ಪ್ರಯತ್ನಲು ಆವೊಂದುಂಡು ಅಂಚನೆ ಕೊರೋನಾ ಲಾಕ್ಡೌನ್ಗೆ ಎಕ್ಸಿಟ್ ಪ್ಲಾನ್ ಬಂಡದೆ ಸದ್ಯಗೆ ಇಚ್ಚಿ ಕೊರೋನಾಗ ಸೂಕ್ತ ಲಸಿಕೆ ಮರ್ದ ನಾಡು ಪತ್ತನೆಟ ನಮ್ಮ ಜಾಗೃತಿಡು ಉಪ್ಪುನವೇ ಸರಿಯಾಯಿನ ಪ್ಲಾನ್ ಬಂಡದ ಕುಡ್ಲ ಉತ್ತರ ಕ್ಷೇತ್ರದ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ರು ಪೊಸಕುರ ನಡಪಾಯಿನ ಪಾತ್ರಕತೆಗೆ ಉತ್ತರಿಸಿದರು. ಬಹಳ ದುರದೃಷ್ಟಕರ ಸಂಗತಿ ಏನಂತ ಹೇಳಿದ್ರೆ ಇಂತಹ ಒಂದು ಕಷ್ಟದ ಸಮಯದಲ್ಲಿ ರಾಜಕೀಯ ಬೇಳೆ ಬೇಯಿಸೋದು ಒಳ್ಳೆ ವಿಷಯ ಅಲ್ಲ. ನಾವೆಲ್ಲರೂ ಸಹ ಒಟ್ಟು ಸೇರಿ ಪಕ್ಷಾತೀತವಾಗಿ ಎಲ್ಲರೂ ಇರ್ಬೋದು, ಕಾಂಗ್ರೆಸ್, JDS, BJP ಅಂತ ಯಾವುದು ನಾವು ಪರಿಗಣನೆ ಮಾಡದೆ ಎಲ್ಲರೂ ಸಹ ಒಟ್ಟು ಸೇರಿ ಇರುವ ಪರಿಸ್ಥಿತಿಯನ್ನು ನಾವು ನಿಭಾಯಿಸಬೇಕಾಗಿದೆ. ಈ ನಡುವೆಯಲ್ಲಿ ನಾನು ಮೇಲೆ ಅನ್ನುವಂಥ ಪೊಲಿಟಿಕಲ್ ಅಪ್ಮ್ಯಾನ್ಶಿಪ್ಪಿಗೆ ಹೋಗಿ ಜನರಲ್ಲಿ ಗೊಂದಲ ಮೂಡಿಸುವಂಥ ಕೆಲಸವನ್ನು ನಮ್ಮ ಕೆಲವರು ನಾಯಕರು ಸ್ಥಳೀಯವಾಗಿ ಸಹ ಮಾಡಿದ್ದನ್ನು ನಾನು ನೋಡ್ತಾ ಇದ್ದೇನೆ. ಕೆಲವು ನಿನ್ನೆ ನಮ್ಮ MRPLನ ಒಂದು ಯೂನಿಟ್ ತಣ್ಣೀರ್ಬಾವಿಯಲ್ಲಿ ಕೆಲಸ ಆಗ್ತಾ ಉಂಟು ಅಲ್ಲಿ ಕೆಲಸ ಸ್ಟಾರ್ಟ್ ಆಗಿದೆ. ಈಗ ರಿಲ್ಯಾಕ್ಸೇಷನ್ ಸ್ವಲ್ಪ ಇದ್ದ ಕಾರಣ ಕೆಲವು ಕಡೆ ಕೆಲಸ ಸ್ಟಾರ್ಟ್ ಆಗಿದೆ. ನಮ್ಮ ರಾಜಕೀಯ ಮಿತ್ರರ ಏನು ಹೇಳೋದು ಗೊತ್ತಿಲ್ಲ, ಕೆಲವು ನಾಯಕರುಗಳ ಹೋಗಿ ಬಸ್ಸನ್ನು ಹಿಡಿದುಕೊಂಡು ಹೋಗಿ ನಾವು ನಿಮ್ಮನ್ನು ಮನೆಗೆ ಕಳಿಸ್ತೇವೆ, ನೀವು ಬನ್ನಿ ಕೆಲಸ ಮಾಡಬೇಡಿ ಅನ್ನುವಂಥವರೆಗೆ ರಾಜಕೀಯ ಮಾಡಲಿಕ್ಕೆ ಹೋಗಿದ್ದಾರೆ. ಇದರಲ್ಲಿ ಎರಡು ವಿಷಯವನ್ನು ಗಮನಿಸಬೇಕು. ಒಂದು, ಕೆಲವರಿಗೆ ಮನೆಗೆ ಹೋಗಬೇಕಂತ ಒಂದು ಆಸೆ ಉಂಟು ವಲಸೆ ಕಾರ್ಮಿಕರಿಗೆ. ಅವರಿಗೆ ನಾವು ಇಷ್ಟರ ತನಕ ಒಂದು ಸಾವಿರಾರು ಜನರನ್ನು ನಾವು ಆಲ್ರೆಡಿ ಬಸ್ಸಿಗೆ ಸಲ ಮಾಡಿ ಕಳಿಸಿದ್ದೇವೆ. ಮುಂದೆ ಸಹ ಯಾರಿಗಾರು ಹೋಗಲಿಕ್ಕೆ ಆಸೆ ಇದ್ದರೆ ಖಂಡಿತ ಅದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಆದರೆ ಗೊಂದಲವನ್ನು ಸೃಷ್ಟಿ ಮಾಡಬಾರ್ದು. ಎಲ್ಲೂ ಸಹ ಗೊಂದಲವನ್ನು ಸೃಷ್ಟಿ ಮಾಡಿದ ಕೂಡ ಜನರಲ್ಲಿ ಒಂದು ಸತಿ ಟೆನ್ಷನ್ ಆಗ್ತದೆ, ನಮ್ಗೆ ಹೋಗ್ಲಿಕ್ಕಿಲ್ವಾ, ಹೋಗ್ಲಿಕ್ಕೆ ಉಂಟಾ ಅನ್ನುವಂಥ ಗೊಂದಲದಿಂದ ಅವರು ಒಂದೊಂದು ಕಡೆ ಜನ ಸೇರುವುದು, ಬಸ್ ಸ್ಟ್ಯಾಂಡ್ನಲ್ಲಿ ಸೇರಿಸುವುದು ಅಥವಾ ರೈಲ್ವೆ ಸ್ಟೇಷನಲ್ಲಿ ಹೇಳಿದಾಗೆ ರೈಲ್ವೆ ಸ್ಟೇಷನಲ್ಲಿ ಸೇರಿಸುವುದು, ಅದು ರೀತಿಯ ಗೊಂದಲವನ್ನು ನಿರ್ಮಾಣ ಮಾಡಿ ನಾವು ಬೇರೆ ರಾಜ್ಯಗಳೇ ಆದದ್ದನ್ನು ಇದನ್ನು ನೋಡಿದ್ದೇವೆ. ಒಂದು ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ, ಆಮೇಲೆ ಜನರನ್ನು ಅಲ್ಲಿ ಸೇರಿಸ್ತಾರೆ. ಸಾಮಾಜಿಕ ಅಂತರ ಅನ್ನೋದೆಲ್ಲ ಗಾಳಿಯಲ್ಲಿ ತೂರಿ ಹೋಗಿರ್ತದೆ. ಕೋವಿಡ್-19 ಯಾರಿಗಾರು ಇದ್ದರೆ ಎಲ್ಲರಿಗೂ ಹಬ್ಬುವಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡ್ತಾರೆ. ಅದರ ಬದಲಾಗಿ ಅವರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೂತ್ಕೊಂಡು ಮಾತಾಡಲಿ. ನೀವು ಸಿಸ್ಟಮ್ಯಾಟಿಕ್ ಆಗಿ ಜನರನ್ನು ಕಳಿಸೋದಾದ್ರೆ ನಾವು ಬಸ್ಸನ್ನು ಕೊಡ್ತೇವೆ, ಬಸ್ಸನ್ನು ಕೊಡಲಿಕ್ಕಿದ್ರೆ ಕೊಡಲಿ, ಎಲ್ಲರೂ ಹೋಗಲಿಕ್ಕೆ ರೆಡಿ ಇರುವ ಜನರಿಗೆ ಕೊಡೋದು ಸಹಜ. ಹಾಗೇನಾದರೂ ಮಾಡಿದರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೋರ್ಡಿನೇಟ್ ಮಾಡಿ. ಇವರೇ ಬಸ್ ತಗೊಂಡು ಹೋಗಿ ಎಲ್ಲೋ ನಿಲ್ಲಿಸಿ ಬಹಳ ಅಸಹ್ಯಕರವಾದ ಸಂಗತಿ. ಈ ಸಮಯದಲ್ಲಿ ರಾಜಕೀಯ ಬೆಳೆ ಬೇಯಿಸುವಂಥ ಕೆಲಸವನ್ನು ನಮ್ಮ ನಾಯಕರುಗಳು, ಯಾರೇ ವಿರೋಧ ಪಕ್ಷ ಕಾಂಗ್ರೆಸ್ ಏನಂತ ಹೇಳ್ತೇನೆ, ನಾನು ಹೆಸರನ್ನು ಹೇಳಲಿಕ್ಕೆ ಹೋಗುವುದಿಲ್ಲ, ಈ ರೀತಿಯ ವರ್ತನೆ ಸಲ್ಲದು, ಬಹಳ ದುರದೃಷ್ಟಕರ ಇದು ಅಂತ ನನ್ನ ಅನಿಸಿಕೆ. ನೀವು ಕೋರ್ಡಿನೇಟ್ ಮಾಡಿ ನೀವು ಯಾರಾದರೂ ತೊಂದರೆ ಇಲ್ಲ, ನೀವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಒಟ್ಟಿಗೆ ಕೋರ್ಡಿನೇಟ್ ಮಾಡಿ, DC ಅವರೊಟ್ಟಿಗೆ ಮಾತಾಡಿ, ಬಸ್ ಉಂಟು ಬೇಕಾ, ಅವ್ರು ಕೋರ್ಡಿನೇಟ್ ಮಾಡ್ತಾರೆ. ನೀವು ಹೋಗಿ ವರ್ಕ್ ಸೈಟಿಂದ ಹೋಗಿ ಬಸ್ಸನ್ನು ನಿಲ್ಲಿಸಿ ನೀವು ಬನ್ನಿ ನಾವು ಕರ್ಕೊಂಡು ಹೋಗ್ತೇವೆ ಅನ್ನೋದು ಭಾಳ ಒಂದು ಹೆಚ್ಚಿಗೆ ಸಂಗತಿ ಅಂತ ನನ್ನ ಅನಿಸಿಕೆ. ಅದರಿಂದ ಆಗುವಂಥ ಅನಾಹುತಗಳಿಗೆ ಮೊದಲನಾಗಿ ಎರಡು ವಿಷಯ ಇದರಲ್ಲಿ. ಒಂದು, ಜನರಲ್ಲಿ ಗೊಂದಲ ಸೃಷ್ಟಿಯಾದ ಕೂಡಲೇ ಜನರು ಭಯಭೀತರಾಗ್ತಾರೆ. ಜನರಿಗೆ ಭಯಭೀತರಾಗಿ ಒಂದು ಕಡೆ ಸೇರ್ತಾರೆ. ನಿನ್ನೆ ಇದು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಇಶ್ಯೂ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಹಿಂದೆ ಮಹಾರಾಷ್ಟ್ರದಲ್ಲಾಯಿತು, ಡೆಲ್ಲಿಯಲ್ಲಾಯಿತು. ಈ ರೀತಿಯ ಒಂದು ನಮ್ಮ ಯಾರು ವಲಸೆ ಕಾರ್ಮಿಕರಾಗಿದ್ದಾರೆ ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಆಮೇಲೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಫೇಲಿಯರ್ ಆಗಿದೆ, ಸರ್ಕಾರ ನಡೆಸಲಿಕ್ಕೆ ಬರೋದಿಲ್ಲ ಇವರಿಗೆ ಅನ್ನುವಂಥ ಗೂಬೆಯನ್ನು ಸಹ ಕೊಡಿಸ್ತಾರೆ. ಆಮೇಲೆ ಫಸ್ಟಿಗೆ ಜನ ಇವರೇ ಒಟ್ಟು ಮಾಡ್ತಾರೆ, ಆಮೇಲೆ ಗೂಬೆ ಗುಡಿಸೋ ಕೆಲಸವನ್ನು ಮಾಡ್ತಾರೆ. ಅದು ಗೊಂದಲ ಆಗ್ತದೆ. ನಮ್ಮ ಸಾಮಾಜಿಕ ಅಂತರ ಎಲ್ಲ ಗಾಳಿಯಲ್ಲಿ ತೂರಿ ಹೋಗ್ತದೆ. ಒಬ್ಬನಿಗಿದ್ರೆ ಎಲ್ಲರಿಗೂ ಬರುವಂಥ ಸಾಧ್ಯತೆಗಳು ಉಂಟು. ಹಾಗೆ ಸ್ವಲ್ಪ ಜವಾಬ್ದಾರಿಯುತವಾಗಿ ಇವರೆಲ್ಲ ನಾಯಕರು ನಡೆದ್ರೆ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ. ಔಟ್ಸ್ ಆಫ್ ಸ್ಟೇಟ್ ಬಡವರಿಗೆ ಇನ್ನೂ ಸಹ ಕರೆಕ್ಟಾಗಿ ಎಲ್ಲೆಲ್ಲಿ ವೆಹಿಕಲ್ ಮಾಡಬೇಕು ಅದನ್ನು ವ್ಯವಸ್ಥೆಯನ್ನು ಈಗ ಫಾರ್ಮುಲೇಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಸ್ವಂತ ವೆಹಿಕಲ್ ಇರೋರಿಗೆ ಬರಲಿಕ್ಕೆ ಹೇಗೂ ಸಹ ಅವಕಾಶ ಕೊಡ್ತಾರೆ ಮತ್ತು ಅವರಿಗೆ ಹೋಮ್ ಕ್ವಾರಂಟೈನ್ ಆಗಿ ಆಗ್ತದೆ. ಸಿಂಪ್ಟಮ್ಸ್ಗಳಿದ್ರೆ ಬಹುಶಃ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಮಾಡ್ತಾರೆ, ಸಿಂಪ್ಟಮ್ಸ್ ಇಲ್ಲದಿದ್ದರೆ ಹೋಮ್ ಕ್ವಾರಂಟೈನ್ ಮಾಡ್ತಾರೆ. ಈಗ ಅವರಿಗೆ ಹೊರ ರಾಜ್ಯದವರಿಗೆ ಸರ್ಕಾರದಿಂದ ಏನಾದರೂ ವ್ಯವಸ್ಥೆಗಳಿದೆ ಬರಲಿಕ್ಕೆ, ಅಥವಾ ಅವರ ಸ್ವಂತ ಹೊರ ರಾಜ್ಯದಿಂದ ಬರೋರು ಸ್ವಂತ ವೆಹಿಕಲ್ ಇದ್ದವರು ಬರ್ತಾರೆ. ಸ್ವಂತ ವೆಹಿಕಲ್ ಇಲ್ಲ ಅದ್ರ ಬಗ್ಗೆ ನಾವು ಯೋಚನೆ ಆಗ್ತಾ ಉಂಟು. ಅಂದರೆ ಈಗ ನಮಗಿರೋದು ಒಂದು ಮಹಾರಾಷ್ಟ್ರ, ಅಲ್ಲಿ ಸಹ ಲೋಡಿಂಗ್ ಜಾಸ್ತಿ ಇದೆ, ವೈರಲ್ ಲೋಡಿಂಗ್. ಒಂದು ಕೇರಳ ಗಾಸ್ ರೋಡ್, ಅಲ್ಲಿ ಸಹ ಜಾಸ್ತಿ ಹೆವಿ ಲೋಡಿಂಗ್ ಉಂಟು, ವೈರಲ್ ಲೋಡಿಂಗ್ ಅಲ್ಲಿ ಸಹ ಜಾಸ್ತಿ ಉಂಟು. ಹಾಗಾಗಿ ನಾವು ನೋಡಿ ಡಿಸಿಷನ್ನ ತೆಗಿಬೇಕಾಗ್ತದೆ. ಅಲ್ಲಿ ಹೇಗೆ ಈಗ ತೆಲಂಗಾಣ ಆಂಧ್ರದಿಂದ ಅಷ್ಟು ಸುಲಭ ಇಲ್ಲ, ಇಲ್ಲಿ ಇದೆರಡು ಬಾರ್ಡರ್ಗಳಲ್ಲಿ. ಅದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಉಂಟು. ಎನಿ ಟೈಮ್ ಈಗ ಅವರಿಗೆ ಬರಲಿಕ್ಕೆ ವ್ಯವಸ್ಥೆನ ಮಾಡ್ತಾನೆ. ಬಟ್ಟೆ ಅಂಗಡಿ ಓಪನ್ ಆಗಿದೆ, ನಿಮ್ಮ ಒಪಿನಿಯನ್? ಕೆಲವರು ವಿರೋಧ ಮಾಡ್ತಾರೆ ಅದಕ್ಕೆ.
ಈ ಟೈಮಲ್ಲಿ ಬೇಕಿತ್ತ ಬೇಡ ಅಂತ ಹೇಳ್ಕೊಂಡು ಎಲ್ಲ ಅವರೇ ಲೆಟರ್ ಕೊಟ್ಟು ಅವರಿದ್ದಾರೆ ತುಂಬ. ಆದರೆ ನಿಮ್ಮ ಒಪಿನಿಯನ್? ಬಟ್ಟೆ ಅಂಗಡಿ ಇರ್ಬೋದು, ಯಾವ ಅಂಗಡಿ ಇರ್ಬೋದು, ಇನ್ನು ಮುಂದೆ ನಾವು ಸೋಷಿಯಲ್ ಡಿಸ್ಟೆನ್ಸನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಸೋಷಿಯಲ್ ಡಿಸ್ಟೆನ್ಸನ್ನು ನಾವು ಅಳವಡಿಸ್ಕೊಂಡ್ರೆ ಮಾತ್ರ ಮುಂದೆ ಜೀವನ ಮಾಡಲಿಕ್ಕೆ ಸಾಧ್ಯ. ಇದೇನಾಗಿದೆ ಅಂತ ಹೇಳಿದ್ರೆ ಜನರ ಮೈಂಡಲ್ಲಿ ಎಲ್ಲೋ ಲಾಕ್ಡೌನ್ ಟು ಲಾಕ್ಡೌನ್ ಮಾತ್ರ ಕೋವಿಡ್ ಇರ್ತದೆ, ಅನಂತರ ಕೋವಿಡ್ ಇರುವುದಿಲ್ಲ ಅನ್ನುವಂಥ ಒಂದು ಭ್ರಮೆ ಹೋದರೆ ಕಷ್ಟ, ಆ ರೀತಿಯ ಯೋಚನೆಗಳು ಹೋದರೆ ಕಷ್ಟ. ಹೀಗೆ ನಾಡಿದ್ದು 18 ನಂತರ ಪುನಃ ರಿಲ್ಯಾಕ್ಸೇಷನ್ ಆಗ್ತದೆ. ರಿಲ್ಯಾಕ್ಸೇಷನ್ ಆದ ಕೂಡಲೇ ಕೋವಿಡ್ ಹೋಗುವುದಿಲ್ಲ. ಕೋವಿಡ್ ಇರುವುದು ಇದ್ದೇ ಇರ್ತದೆ, ಎಲ್ಲೋ ಒಂದು ಕಡೆ ಇರ್ತದೆ, ಎಲ್ಲಾದರೂ ಒಂದು ಕಡೆ ಸ್ಪ್ರೆಡ್ ಆಗ್ತಾ ಇರ್ತದೆ. ನಾವು ಸೋಷಲ್ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ. ಮೌತ್ ಮಾಸ್ಕ್ ಹಾಕೋದು, ಕೈಯನ್ನು ವಾಶ್ ಮಾಡ್ಕೊಳ್ಳೋದು ಮತ್ತು ಸೋಷಿಯಲ್ ಡಿಸ್ಟೆನ್ಸ್, ಈ 3 ವಿಷಯದ ಬಗ್ಗೆ ಸ್ಯಾನಿಟೈಸೇಷನ್ ಕರೆಕ್ಟ್ ಇದ್ದರೆ ಈ 3 ವಿಷಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಜೀವನ ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ಕಷ್ಟ. ಈಗ ಕ್ಲೋತ್ ಶಾಪ್ ಇರ್ಬೋದು, ಮತ್ತೆಲ್ಲದು ಇರ್ಬೋದು. ಕ್ಲೋತ್ ಶಾಪಿಗೆ ಹೋಗುವಾಗ ಈಗ ಡ್ರೆಸ್ಸಿಂಗ್ ರೂಮ್, ಚೇಂಜಿಂಗ್ ರೂಮ್ ಏನಂತ ಹೇಳ್ತಾರೆ, ಅದನ್ನೆಲ್ಲ ಬಂದ್ ಮಾಡ್ತಾರೆ, ಇರುವುದಿಲ್ಲ, ಆ ಟೈಪ್ ಇದೆಲ್ಲ ಇರುವುದಿಲ್ಲ. ಮತ್ತು ಬೇರೆ ಎಲ್ಲ ಅಂಗಡಿಗಳು ಓಪನ್ ಆಗಿದೆ. ಈಗ ಬೇರೆ ಅಂಗಡಿಗಳು ಎಲ್ಲ ಓಪನ್ ಆದ ಕಾರಣ ಕ್ಲೋತ್ಸ್ ಅಂಗಡಿಗಳು ಸಣ್ಣ ಸಣ್ಣ ಮಳಿಗೆನಲ್ಲಿ ಏನಿದೆ ಅದೆಲ್ಲ ಓಪನ್ ಆದರೆ ಜಾಸ್ತಿ ಡಿಫ್ರೆನ್ಸ್ ಏನು ಬರೋದಿಲ್ಲ. ಅದರಿಂದ ಅಲ್ಲಿ ಸಹ ಮಾತ್ರ ಒಬ್ಬರ ಮೇಲೆ ಒಬ್ಬರು ಬೀಳದಿದ್ದಾಗೆ ವ್ಯವಸ್ಥೆನ ಮಾಡ್ಕೊಳ್ಬೇಕು. ಒಬ್ಬರ ಮೇಲೆ ಒಬ್ಬರು ಬೀಳದಿದ್ದಾಗೆ ವ್ಯವಸ್ಥೆನ ಮಾಡ್ಕೊಳ್ಬೇಕಂತ ದೊಡ್ಡ ಅವಶ್ಯಕತೆ ಉಂಟು ಇದರಲ್ಲಿ. ಇಲ್ಲದಿದ್ದರೆ ಪುನಃ ಎಲ್ಲ ಅಂಗಡಿ ಹಾಗೆ, ನೀವು ಮೊಬೈಲ್ ಅಂಗಡಿ ಓಪನ್ ಮಾಡಿದ್ರು ಹಾಗೆ, ನೀವು ಗ್ರೋಸರಿ ಓಪನ್ ಮಾಡಿದ್ರು ಹಾಗೆ, ನೀವು ಚಿನ್ನದ ಅಂಗಡಿ ಓಪನ್ ಮಾಡಿದ್ರು ಅದೇ ಇರ್ತದೆ. ಈಗ ಕ್ಲೋತ್ ಶಾಪ್ ಅಂಗಡಿ ಓಪನ್ ಮಾಡಿದರೆ ನಾವು ತುಂಬ ಒಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ನಿಂತರೆ ಸಮಸ್ಯೆ, ಬೇರೆ ಕಡೆ ಹಾಕಿದ ಸಮಸ್ಯೆ, ಇದು ಸಮಸ್ಯೆ. ಸೋಷಿಯಲ್ ಡಿಸ್ಟೆನ್ಸ್ ನೀವು ಮ್ಯಾನೇಜ್ ಮಾಡಲೇಬೇಕು. ಇವತ್ತಿಗೆಲ್ಲ, ಇದು ಫಾರ್ ಎವರ್. ನೀವು ವ್ಯಾಕ್ಸಿನೇಷನ್ ಸಿಗುವವರೆಗೆ ಒಂದು ರೀತಿಯ ಈ ವ್ಯವಸ್ಥೆಗಳನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹೌ ವಿ ಲಿವ್ ವಿಲ್ ಚೇಂಜ್. ನಮ್ಮ ಔಟ್ಲುಕ್ ಏನುಂಟು ಜೀವನದ ಬಗ್ಗೆ ಅದೇ ಚೇಂಜ್ ಮಾಡಿ ಕೊಡ್ತದೆ. ಈಗ ಕೋವಿಡ್-19 ಕಾರಲ್ಲಿ ಅಥವಾ ಪಬ್ಲಿಕ್ ಪ್ಲೇಸಲ್ಲಿ ಹೇಗೆ ನಮ್ಮ ಬಿಹೇವಿಯರ್ ಹೇಗೆ ಉಂಟು ಎಲ್ಲದೂ ಚೇಂಜ್ ಆಗ್ತದೆ. ಈಗ ಲಾಕ್ಡೌನ್ ಆಗಿದೆ. ಈಗ ಅದರ ಎಕ್ಸಿಟ್ ಪ್ಲಾನ್ಗಳು ನಮ್ಮಲ್ಲಿ ಸರಿಯಾಗಿ ಆಗ್ತದೆ. ಯಾಕೆಂದರೆ ನೀವು ಹೇಳಿದಾಗೆ ಇದು ಕೊರೋನಾ ಇವತ್ತು ನಾಳೆಗೆ ಮುಗಿಯುವಂಥದ್ದಲ್ಲ. ಎಷ್ಟು ವರ್ಷ ಹೋಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಮುಗಿಯೋದೇ ಇರಲಿಕ್ಕೂ ಸಹ. ಆಗ ಜನಗಳು ಯಾವ ರೀತಿ ಇರಬೇಕು? ಈಗ ಲಾಕ್ಡೌನ್ ಎಕ್ಸಿಟ್ ಪ್ಲಾನ್ ಏನಿದೆ, ಲಾಕ್ಡೌನ್ ಎಕ್ಸಿಟ್ ಪ್ಲಾನ್ ಮತ್ತು ಲಾಕ್ಡೌನ್ ಇರುವಾಗ ನಾವು ಹೇಗಿದ್ದೀವಿ, ಈ ಲಾಕ್ಡೌನಲ್ಲಿ ಈ ಸಮಯದಲ್ಲಿ 3 ತಿಂಗಳ ಕಾಲ ನಾವು ಹೇಗಿದ್ದೇವೆ, ಲಾಕ್ಡೌನ್ ಎಕ್ಸಿಟ್ ಆದ ನಂತರ ಜನ ಇದೇ ರೀತಿಯಲ್ಲಿ ಮುಂದುವರಿಸಬೇಕಾಗ್ತದೆ ನನ್ನ ಜೀವನವನ್ನು. ಈಗ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಟೈಮಿಂಗ್ ನಾವೊಂದು DC ಅವರು ಕೊಟ್ಟಿರ್ತಾರೆ, 7 ರಿಂದ 12, 7 ರಿಂದ 1, 7 ರಿಂದ 7 ಸಾಯಂಕಾಲದವರೆಗೆ ಸಮಯ ಮಾತ್ರ. ಆ ಸಮಯದಲ್ಲಿ ಆ ನಂತರ ಸಹ ನಾವು ಯಾವ ರೀತಿ ನಮ್ಮ ಬಿಹೇವಿಯರ್ ಹೇಗಿರ್ತದೆ ಅಂದರೆ, ನಾವು ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ವೆರಿ ಇಂಪಾರ್ಟೆಂಟ್. ಫಿಸಿಕಲ್ ಡಿಸ್ಟೆನ್ಸಿಂಗ್, ನಮ್ಮ ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳೋದು, ಮೌತ್ ಮಾಸ್ಕನ್ನು ಹಾಕ್ಕೊಳ್ಳೋದು, ಕೈಯನ್ನು ವಾಶ್ ಮಾಡೋದು, ಕಣ್ಣು ಮೂಗು ಬಾಯನ್ನು ಮುಟ್ಕೊಳ್ದಿರೋದು, ಮತ್ತು ದೊಡ್ಡ ರೀತಿಯಲ್ಲಿ ಜನ ಸೇರಿದಂಥ ಜಾಗದಲ್ಲಿ ನಾವು ಹೋಗದೇ ಇರೋದು. ದೊಡ್ಡ ರೀತಿಯಲ್ಲಿ ಎಲ್ಲ ಜನ ಸಮಾರಂಭ ಸಭೆಗಳಿಗೆ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ ಸ್ವಲ್ಪ ಟೈಮ್. ಇದು ಮುಂದಿನ ವ್ಯಾಕ್ಸಿನೇಷನ್ ಬರುವವರೆಗೆ ನಾವು ಇದೆಲ್ಲ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ದಟ್ಸ್ ದ ಓನ್ಲಿ ಎಕ್ಸಿಟ್ ಪ್ಲಾನ್. ಇದಕ್ಕೆ ಎಕ್ಸಿಟ್ ಪ್ಲಾನ್ ಅಂತ ಬೇರೆ ಏನು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಎಕನಾಮಿಕಲಿ ನಾವೇನೋ ದೇಶವನ್ನಾಗ ಸುದೃಢ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡ್ಬೋದು ಅಷ್ಟೇ. ವಿನಃ ಈ 3 ತಿಂಗಳೇ ನಾವು ಕಲಿತದ್ದೇನಿದೆ, ನಾವು ಇನ್ನೂ ಯಾರು ಕಲಿಯದೇ ಇಲ್ಲದಂಥ ತುಂಬ ಜನ ಇದ್ದಾರೆ. ಕಲಿಯದೇ ಇಲ್ಲದಂಥವ್ರಿಗೆ ಸಹ ಈ ಮಾಹಿತಿಯನ್ನು ತಲುಪಿಸುವ ಕೆಲಸವನ್ನು ನೀವುಗಳು, ಯಾರು ಪತ್ರಿಕಾ ಮಾಧ್ಯಮದವರು, TV ಮಾಧ್ಯಮದವರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡುವಂಥವ್ರು ಯಾರೆಲ್ಲ ಇದ್ದಾರೆ, ಅವರು ಜನರಾಗೆ ಈ ಮಾಹಿತಿಯನ್ನು ತಲುಪಿಸಿದರೆ ಮಾತ್ರ. ನಾನು ರಾಜಕಾರಣಕ್ಕೆ ಮಾತಾಡ್ತಾ ಇಲ್ಲ, ಆಸ್ ಅ ಡಾಕ್ಟರ್, ಹೆಲ್ತ್ ಆಫೀಷಿಯಲ್, ಹೆಲ್ತ್ ವರ್ಕರ್ ಆಗಿ ನಾನು ಹೇಳ್ತಾ ಇದ್ದೇನೆ. ಇದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು. ದಿಸ್ ಇಸ್ ನೋ ಅದರ್ ಎಕ್ಸಿಟ್ ಪ್ಲ್ಯಾನ್. ಒಂದೇ ವ್ಯಾಕ್ಸಿನೇಷನ್, ಅದೊಂದೇ ಪ್ಲ್ಯಾನ್. ಕೋಮಾರ್ಬಿಡಿ ಜನ ಇರ್ತಾರೆ. ಕೋಮಾರ್ಬಿಡಿಟಿ ಅಂತಂದರೆ ಶುಗರು, ಪ್ರೆಷರು, ಅಸ್ತಮಾ, ಟ್ಯೂಬರ್ಕ್ಯುಲಿಸ್ ಆಗಿದ್ದವರು, TB ಆಗಿದ್ದವರು, ಅಥವಾ ಬೇರೆ ಯಾವುದಾದ್ರು ಇಲ್ನೆಸ್ ಇದ್ದವರು, ಅವರಿಗೆ ಕೋವಿಡ್-19 ದೊಡ್ಡ ರೀತಿಯಲ್ಲಿ ಸಮಸ್ಯೆ ಕೊಡ್ತದೆ. ಒಬ್ಬ ಹೆಲ್ದಿ ಮನುಷ್ಯನಿಗೆ ಕೋವಿಡ್-19 ಬಂದರೂ ಸಹ ಗೊತ್ತು ಸಹ ಆಗಲಿಕ್ಕಿಲ್ಲ. 2 ದಿನ ಗಂಟಲೆ ಕೆರಿಬೋದು, ಸಣ್ಣ ಶೀತ ಬಂದಾಗ ಆಗ್ಬೋದು, ಗುಣ ಆಗ್ತದೆ, ಗೊತ್ತೂ ಆಗಲಿಕ್ಕಿಲ್ಲ ಅವನಿಗೆ ಬಂದು ಹೋಗಿದ್ದು. ಸಿಂಪ್ಟಮ್ಯಾಟಿಕ್ ಪೇಷಂಟ್ಸೇ ನಮ್ಮ ನಡುವೆಯಲ್ಲಿ ಜಾಸ್ತಿ ಇದ್ದಾರೆ. ಅಂದರೆ ಸಿಂಪ್ಟಮ್ಸ್ ಇರುವುದಿಲ್ಲ. ಆದರೆ ನಮ್ಮಲ್ಲಿರುವಂಥ ಹಿರಿಯರು ಯಾರು ಇರ್ತಾರೆ
ಅಥವಾ ಸಣ್ಣ ಮಕ್ಕಳು ಯಾರಿರ್ತಾರೆ ಅವನಿಂದ ಅವರಿಗೆ ಬರ್ತದೆ, ಆಗ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಅದಕ್ಕಾಗಿ ಇದು ಇವತ್ತು ನಾಳೆ ಸಮಸ್ಯೆ ನಿಲ್ಲುವಂಥ ಸಮಸ್ಯೆ ಅಲ್ಲ, ಇದು ನೆಕ್ಸ್ಟ್ ವ್ಯಾಕ್ಸಿನೇಷನ್ ಬರುವವರೆಗೆ ಈ ಸಮಸ್ಯೆ ನಿರಂತರವಾಗಿ ಇರ್ತದೆ. ಹಾಗಾಗಿ ನಾವು ಇದೆಲ್ಲ ಹ್ಯಾಬಿಟ್ಗಳನ್ನು, ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ಸು, ಸೋಷಿಯಲ್ ಡಿಸ್ಟೆನ್ಸಿಂಗ್, ಫಿಸಿಕಲ್ ಡಿಸ್ಟೆನ್ಸಿಂಗ್ ಮತ್ತು ಮೌತ್ ಮಾಸ್ಕ್ ಹಾಕೋದು, ಇದನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಮಾತ್ರ ನಾವು ಸಾವು ನೋವುಗಳನ್ನು ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಉಂಟು.